ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನ ವತಿಯಿಂದ ಮೂಡಬಿದ್ರೆ ತಾಲೂಕಿನ ಪಡುಮಾರ್ನಾಡು ನಡಿಲ್ಲ ನಡುಮನೆಯ ಬಾಲಕೃಷ್ಣ ಮತ್ತು ಕುಸುಮಾವತಿ ದಂಪತಿಗಳ 13 ವರ್ಷದ ಪುತ್ರಿ ವೈಷ್ಣವಿಯ ಚಿಕಿತ್ಸೆಗಾಗಿ ಪೊಳನಿಯಲ್ಲಿ ಕಾರ್ಯಕರ್ತರು ವಿಭಿನ್ನ ವೇಷದ ಮೂಲಕ ಧನ ಸಂಗ್ರಹದ ಕಾರ್ಯದಲ್ಲಿ ತೊಡಗಿದ್ದಾರೆ. ವೈಷ್ಣವಿ ಅವರು ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ದೇಹ ತೀವ್ರವಾಗಿ ಜಖಂಗೊಂಡಿದೆ. ಪ್ರಸ್ತುತ ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ದಾಖಲಾಗಿದ್ದು, ಇವಳ ಚಿಕಿತ್ಸೆಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ವೆಚ್ಚದ ಅಗತ್ಯವಿದೆ. ಬಡ ಕುಟುಂಬದ ಈ ಮಗುವಿನ ಚಿಕಿತ್ಸೆಗಾಗಿ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ವಿಭಿನ್ನ ವೇಷ ಧರಿಸಿ ಪೊಳನಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಹಣ ಸಂಗ್ರಹದ ಕಾರ್ಯದಲ್ಲಿ ತೊಡಗಿದೆ. ಈ ಮಗುವಿನ ಚಿಕಿತ್ಸೆಗೆ ನೆರವು ನೀಡುವ ಮನಸ್ಸಿರುವವರು ಧನ ಸಹಾಯವನ್ನ ಮಾಡಬಹುದಾಗಿದೆ. ವೈಷ್ಣವಿ ಪನ್ಪುನ ಬಾಲೆಗ್ ರಸ್ತೆ ಅಪಘಾತವಾದ ಆ ಬಾಲೆಗ್ 4.5 ಲಕ್ಷ ಅಂತ ಖರ್ಚಿದ್ದು ಅಕ್ಕಲೊಂಜಿ ಪಾಪದ ಕ್ಲೈನೇದ ಇಂಗ್ಲ ಟ್ರಸ್ಟ್ ಮನವಿ ಬರ್ತದೆ ತುಳುನಾಡ ಸೇವಾ ಪೊರ್ಲ ಟ್ರಸ್ಟ್ ಆ ಬಾಲೆಗೋಸ್ಕರ ಹಿಂಗೆ ಸ್ಪಂದನೆ ಮನ್ಪರ ಬೋಡದು ಇನಿ ಪುರಾಣಿದ ದಿನ ಬ್ರಹ್ಮ ವೈದ್ಯರ್ಗಳ ಗರಡಿ ಕಕ್ಕೆಪ್ಪದವು ಮುಪ್ಪಲ ಒಂಜಿ ವೇಷ ಧನ ಸಂಗ್ರಹ ಅಂತದ ಅಂಚೆನೆ ಇನಿ ಇಡೇಗಲ ಬೈದ ಪುರಲ್ ದಪ್ಪನಡೆಲ್ಲ ಬೈದ ಅಂಚನೆ ಮೂಲ ಇಂಗ್ಲ ಧನ ಸಂಗ್ರಹ ಅಂತಂದಲ್ಲ ಹೆಚ್ಚಿನ ಜನಗಳಿಗೆ ಸ್ಪಂದನೆ ಕೊಡುವುದಿಲ್ಲ.